ಬಲ್ನಾಡು ಗ್ರಾಮದ ಕಾಡ್ಲಾ ಕಾರಣಿಕ ಕ್ಷೇತ್ರವಾದ ಶ್ರೀ ವಿಷ್ಣುಮೂರ್ತಿ ಮತ್ತು ಪರಿವಾರ ದೈವಸ್ಥಾನದಲ್ಲಿ ಕಳ್ಳತನ ಮಾಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ದೈವಸ್ಥಾನದ ಬಾಗಿಲು ಮುರಿದ ಕಳ್ಳರು ದೈವಕ್ಕೆ ಸಂಬಂಧಿಸಿದ ಬೆಳ್ಳಿಯ ಕವಚ, ಅಳವಡಿಸಿದ್ದ ಕಬ್ಬಿಣದ ಕಡ್ಸಲೆ, ಹಿಡಿಗೆ, ಬೆಳ್ಳಿಯ ಬೆತ್ತದ ಬಿಲ್ಲು, ಬೆಳ್ಳಿಯ ಕವಚ, ಹಿತ್ತಾಲಿಯ ಬಾಣ, ದೈವದ ಹೊರಗಿದ್ದ 2 ಕಾಣಿಕೆ ಹುಂಡಿಯಲ್ಲಿದ್ದ ಹಣವನ್ನು ದೋಚಿದ್ದಾರೆ. ದೈವಸ್ಥಾನದ ಆಡಳಿತ ಸಮಿತಿಯ ಕಾರ್ಯದರ್ಶಿ ಚಂದಪ್ಪ ಪೂಜಾರಿ ಅವರು ಸಂಪ್ಯ ಪೊಲೀಸರಿಗೆ ದೂರನ್ನು ನೀಡಿದ್ದು, ಪ್ರಕರಣದ ಕುರಿತು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಬೆರಳಚ್ಚು ತಂತ್ರಜ್ಞಾನ ತಜ್ಞರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ.